ಮಧ್ಯಪ್ರಾಚ್ಯ ದೇಶಗಳಲ್ಲಿನ ಯುದ್ಧದ ಪರಿಸ್ಥಿತಿಯಿಂದಾಗಿ ಎಲ್ಪಿಜಿ ಪೂರೈಕೆಯಾಗದೆ ಭಾರತದಲ್ಲಿ ಹಲವು ಸಮಸ್ಯೆಗಳು ಸೃಷ್ಟಿಯಾಗಿವೆ. ಕಮರ್ಷಿಯಲ್ ಗ್ಯಾಸ್ ಸಮಸ್ಯೆ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಹೋಟೆಲ್ಗಳಿಗೆ ದೊಡ್ಡದಾದ ಹೊಡೆತ ಕೂಡ ಬಿದ್ದಿದೆ. ಆದರೆ ಕೇಂದ್ರ ಸರ್ಕಾರ ಸಮಸ್ಯೆ ಇಲ್ಲ ಎಂದು ಹೇಳಿ ಜನರ ದಾರಿಯನ್ನು ತಪ್ಪಿಸ್ತಾ ಇದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಆರೋಪಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗಾರರ ಜೊತೆ ಅವರು ಮಾತನಾಡಿ, ಗ್ಯಾಸ್ ಸಮಸ್ಯೆ ಇದೆ, ಅದನ್ನ ಕೇಂದ್ರ ಸರ್ಕಾರ ಒಪ್ಪಿಕೊಳ್ಳಬೇಕು. ಎಲ್ಲವೂ ಚೆನ್ನಾಗಿದೆ ಎಂದು ಜನರನ್ನ ದಾರಿ ತಪ್ಪಿಸೋದು ಸರಿಯಲ್ಲ. ನಿಜ ಸಂಗತಿಯನ್ನ ಕೇಂದ್ರ ಸರ್ಕಾರ ಜನರ ಮುಂದಿಡಬೇಕು ಅಂತ ಒತ್ತಾಯಿಸಿದರು. ಗ್ಯಾಸ್ ಕೊರತೆಯು ಔಷಧಿ ಉತ್ಪಾದನೆಯ ಮೇಲೆ ಪರಿಣಾಮ ಬೀರಿದೆ. ಈಗಾಗಲೇ ಕೆಲವು ಔಷಧಿಗಳ ಬೆಲೆ ಏರಿಕೆ ಆಗಿದೆ. ಬೆಲೆ ಏರಿಕೆ ಆಗದಂತೆ ಕೇಂದ್ರ ಸರ್ಕಾರ ಗಮನ ಹರಿಸಬೇಕು. ಕೊರೋನಾ ಪರಿಸ್ಥಿತಿಯ ನೆನಪಾಗ್ತಾ ಇದ್ದು ಕೇಂದ್ರ ಸರ್ಕಾರ ಎಚ್ಚರಿಕೆಯಿಂದ ಹೆಜ್ಜೆಯನ್ನ ಇಡಬೇಕು ಅಂತ ಹೇಳಿದರು. ಡೀಸೆಲ್ ಮತ್ತು ಗ್ಯಾಸ್ ನೋಡೋಣ, ಸದ್ಯಕ್ಕೆ ಏನು ಆತಂಕ ಪಡಬೇಕಾಗೇನಿಲ್ಲ. ಆದರೆ ಅಲ್ಲಿ ಕದನ ವಿರಾಮ ಆದರೆ ಖಂಡಿತ ನಮಗೆ ಆ ಸಮಸ್ಯೆ ಬಗ್ಗೆ ನೋಡಿ, ಇದು ಎಲ್ಲ ರೀತಿಯ ತೊಂದರೆಗಳಾಗುತ್ತಲ್ಲ. ಯಾಕಂದರೆ ಆಯಿಲ್ ಪೆಟ್ರೋಲಿಯಂ ಸೆಕ್ಟರಲ್ಲಿ ಯಾವುದೇ ಒಂದು ನಾವು ನೋಡಿದಾಗ ಅದು ಬಿಟುಮಿನ್ ಇರ್ಬೋದು, ಅಥವಾ ಫಾರ್ಮಸ್ಯೂಟಿಕಲ್ ಇದರ ಇಂಡಸ್ಟ್ರಿ ಇರ್ಬೋದು, ಅಥವಾ ಯಾಕಂದರೆ ಎಲ್ಲ ಇವತ್ತು ಪ್ರತಿಯೊಂದಿಗೂ ಕೂಡ ಅನೇಕ ಕಂಪನಿಗಳಿಗೆ, ತಯಾರಕರಿಗೆ ಫ್ಯೂಲ್ ಬೇಕು, ಗ್ಯಾಸ್ ಬೇಕು, ಡೀಸೆಲ್ ಬೇಕು, ಹೋಟೆಲ್ ರಿಟೇಲ್ ಬಿಸ್ನೆಸ್ ಮಾಡೋರಿಗೂ ಕೂಡ ಬೇಕಾಗ್ತದೆ. ಸೊ ಎಲ್ಲ ಇಂಟರ್ ಕನೆಕ್ಟೆಡ್ಡು. ಆದ್ದರಿಂದ ಇವತ್ತು ಕೇಂದ್ರ ಸರ್ಕಾರ ಇದು ಆಗದಿರೋ ಥರ ನೋಡ್ಕೋಬೇಕು. ಅಲ್ಲಿಂದ ಬರದೇ ಇದ್ದರೆ ಪರ್ಯಾಯವಾಗಿ ಬೇರೆ ಕಡೆಯಿಂದ ತೊಗೊಂಡು ಸರಬರಾಜು ಆಗೋ ಥರ ಮಾಡಬೇಕು. ಬೇರೆ ಬೇರೆ ದೇಶಗಳಿಂದ ಅದನ್ನು ಖರೀದಿ ಮಾಡುವಂಥದ್ದಕ್ಕೆ ವ್ಯವಸ್ಥೆಗಳು ಮಾಡಬೇಕಾಗ್ತದೆ ಕೇಂದ್ರ ಸರ್ಕಾರ. ಇದಕ್ಕೆ ಭಾಳ ದೊಡ್ಡ ಜವಾಬ್ದಾರಿ ಅವ್ರ ಮೇಲಿದೆ. ಸಮಸ್ಯೆ ಇದೆ, ಸೊ ಸ್ಪಷ್ಟವಾಗಿ ಹೇಳಬೇಕು ಸಮಸ್ಯೆ ಇದೆ ಅಂತ. ಸುಮ್ಮನೆ ಸಮಸ್ಯೆ ಇಲ್ಲ ಅಂತ ಹೇಳುವಂಥದ್ದು ಈಗ ಅನೇಕ ಕಡೆ ಇವತ್ತು 50%ಗೆ ಬಂದಿದೆ. ಮತ್ತು ಅನೇಕ ಬಿಸ್ನೆಸ್ಗಳು ಕೂಡ ಅವರು ತಯಾರಿಕೆ ಕೂಡ 50%ಗೆ ಇಳಿಸಿದ್ದಾರೆ. ಆದ್ದರಿಂದ ಈ ಸಮಸ್ಯೆ ಇದೆ, ಇಲ್ಲ ಅಂತ ಹೇಳೋಕ್ಕೆ ಹೋಗಬಾರ್ದು. ಈಗ ಜನರಿಗೆ ಸ್ಪಷ್ಟವಾದಂಥ ವಿಷಯಗಳು ತಿಳಿಸ್ಬೇಕು. ಯಾಕಂತ ಹೇಳಿದ್ರೆ ಸುಮ್ಮನೆ ದಾರಿ ತಪ್ಪಿಸ್ಬಿಟ್ಟು ನಾವು ಏನೋ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ಕೊಳ್ಳೋದು ಇದು ಯುದ್ಧ ಆಗ್ತಾ ಇರುವಂಥದ್ದು. ನಾವೇನು ಕೇಂದ್ರ ಸರ್ಕಾರನ ನೀವೇ ಹೊಣೆ ಅಂತ ಹೇಳೋಕ್ಕಾಗೋದಿಲ್ಲ. ಆದರೆ ಇದನ್ನು ಏನು ಸಮಸ್ಯೆ ಇಲ್ಲ ಅಂತ ಯಾಕೆ ಹೇಳಬೇಕು? ಸಮಸ್ಯೆ ಇದೆ. ಅದಕ್ಕೋಸ್ಕರ ಅದ್ರ ಬಗ್ಗೆ ಹೇಗೆ ನಿರ್ವಹಣೆ ಮಾಡಬೇಕು, ಪರ್ಯಾಯ ವ್ಯವಸ್ಥೆ ಏನು ಮಾಡಬೇಕು, ಏನು ಮಾಡ್ತಾಯಿದ್ದೀವಿ, ಅದೆಲ್ಲವನ್ನು ಕೂಡ ಜನರ ಮುಂದೆ ಇಡಬೇಕು ಸ್ಪಷ್ಟವಾಗಿ. ನಾನು ಅದನ್ನೇ ಆಗ್ರಹಿಸ್ತೀನಿ. ಕೇಂದ್ರ ಸರ್ಕಾರ ನಿಜಾಂಶಗಳನ್ನು ಸ್ಪಷ್ಟವಾಗಿ ಇಡಲಿ. ಅದಕ್ಕೂ ತೊಂದರೆ ಇದೆಯಲ್ಲ, ತೊಂದರೆ ಎಲ್ಲ ಕಡೆ ಇವತ್ತು ಕಮರ್ಷಿಯಲ್ ಗ್ಯಾಸ್ಗೆ ತೊಂದರೆ ಇದೆ, ಇಲ್ಲ ಅಂತ ಹೇಳೋಕ್ಕಾಗೋದಿಲ್ಲ, ಆಯಿತಾ? ಸೊ ಅದಕ್ಕೋಸ್ಕರ ಅದನ್ನು ಇಟ್ಕೊಂಡು ನಾವು ಮುಂದೆ ಏನು ಮಾಡಬೇಕು ಅದನ್ನು ಖಂಡಿತವಾಗಿಯೂ, ಸಮಸ್ಯೆ ಇಲ್ಲ ಅಂತ ಹೇಳ್ಕೊಂಡು ಸಮಸ್ಯೆ ಇದ್ದಾಗ ಇಲ್ಲ ಅಂತ ಹೇಳಿದ್ರೆ ಏನು ಪ್ರಯೋಜನ? ಕಮ್ಮಿ ಆಗಿಲ್ಲ, ಅವ್ರ ಬೆಲೆ ಏರಿಕೆ ಆಗಿದೆ. ಈಗ ಬೆಲೆ ಕೆಲವು ಮೆಡಿಸಿನ್ಸ್ ಎಲ್ಲ ಬೆಲೆ ಏರಿಕೆ ಆಗಿದೆ. ಯಾಕಂತ ಹೇಳಿದ್ರೆ ಅದರ ಒಂದು ಕಾಸ್ಟ್ ಆಫ್ ಪ್ರೊಡಕ್ಷನ್ ಹೆಚ್ಚಾಗಿದೆ. ಔಷಧಿಗೆ ಅಗತ್ಯ ಇಂಗ್ರೀಡಿಯೆಂಟ್ಸ್ ಕಾಸ್ಟ್ ಹೆಚ್ಚಾಗಿದೆ. ಸೊ ಅದು ಇವತ್ತು ಒಂದು ವಿಷಯ ಇರುವಂಥದ್ದು. ಕೆಲವು ಮೆಡಿಸಿನ್ಸ್ ಹೆಚ್ಚು ಮಾಡಿರುವಂಥದ್ದು ಆಗಿದೆ. ಅದ್ರ ಬಗ್ಗೆಯೂ ಕೂಡ ಕೇಂದ್ರ ಸರ್ಕಾರ ಗಮನ ತಗೊಳ್ಬೇಕಾಗ್ತದೆ. ಇದನ್ನು ಹೆಚ್ಚು ಆಗದೇ ಇರೋ ಥರ ನೋಡ್ಕೊಳ್ಳೋದಕ್ಕೆ ಮತ್ತು ಔಷಧಿಗಳನ್ನು ಸರಿಯಾದ ರೀತಿ ಸಿಗೋದಕ್ಕೂ ಕೂಡ ಸದ್ಯಕ್ಕೆ ನನಗೆ ಸಮಸ್ಯೆ ಇದೆ ಅಂತ ಹೇಳೋದಿಲ್ಲ. ಆದರೆ ಸ್ವಲ್ಪ ನಾವು ಈ ಕದನ ವಿರಾಮ ಆಗುವಂಥದ್ದು ಭಾಳ ಮುಖ್ಯ ಇದೆ. ಯಾಕಂದರೆ ಇದು ಬೇರೆ ಬೇರೆ ಅನೇಕ ಸೆಕ್ಟರ್ಗಳಲ್ಲಿ ಇವತ್ತಿನ ದಿವಸ 50%ಗೆ ಬಂದುಬಿಟ್ಟಿದೆ. ಕೋವಿಡ್ ಸಂದರ್ಭದಲ್ಲಿ ಯಾವ ಥರ ಆಗಿತ್ತು ಆ ಥರ ಪರಿಸ್ಥಿತಿ ಅನೇಕ ಸೆಕ್ಟರ್ಗಳಲ್ಲಿ ಬಂದಿದೆ. ಅದಕ್ಕೋಸ್ಕರ ನಾವು ಇದನ್ನು ಎಚ್ಚರಿಕೆಯಿಂದ ಮುಂದಿನ ದಿವಸಗಳಲ್ಲಿ ನಾವು ಹೆಜ್ಜೆ ಇಡಬೇಕಾಗ್ತದೆ.